ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಹೆಣ್ಣು ಮಕ್ಕಳು ಅಂದಾಕ್ಷಣ ಯಾವುದೇ ರೀತಿಯ ಸಾಧನೆ ಮಾಡೋದಿಲ್ಲ ಅನ್ನೋ ಕಾಲದಲ್ಲಿ ಇವರು ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ. ಇಂಥ ಸಾಧಕರು ಎಳೆಮರೆ ಕಾಯಿಗೆ ಅಂತ ಇರ್ತಾರೆ. ಇಂಥ ಸಾಧಕಿಯರನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ನಮ್ಮ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷವಾದ ಅತಿಥಿ. ಕನ್ನಡ ಸಾಹಿತ್ಯ ಅಂದಾಕ್ಷಣ ಮೂಗು ಮುರಿಯುವ ಈ ನಮ್ಮ ಕಾಲದಲ್ಲಿ ಬಹಳಷ್ಟು ಸಾಹಿತಿಗಳನ್ನು ಬರೆದಿದ್ದಾರೆ, ಈಗಲೂ ಕೂಡ ಬರಿತಾ ಇದ್ದಾರೆ. ಸಾಹಿತ್ಯದ ಬಗ್ಗೆ ಮತ್ತಷ್ಟು ಆಸಕ್ತಿ ತೋರಿಸ್ತಿದ್ದಾರೆ, ಆಸಕ್ತಿ ತೋರುವ ಹಾಗೆ ಮಾಡ್ತಾ ಇದ್ದಾರೆ. ಇವರು ನಮ್ಮೂರ ಪ್ರತಿಭೆ, ನಮ್ಮೂರ ಹೆಮ್ಮೆ ಸುಮಾ ಕಿರಣ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸುಮಾ ಕಿರಣ್ ಅವರೇ, ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೊದಲನೇದಾಗಿ ನಾನು ತಪ್ಪಾಗಿ ಹೇಳಿದ್ನೇನು, ಯಾಕಂದರೆ ಸಾಹಿತ್ಯ ಇದು ಬರೆಯುವುದಂದಾಕ್ಷಣ ಈಗ ತುಂಬ ಹಿಂದೆ ಜನಗಳು ಅದೊಂದು ಬಹಳ ಬೇಜಾರಿನ ಸಂಗತಿ ಹೇಳ್ಬೋದು. ಆದರೂ ಕೂಡ ನೀವು ತುಂಬಾ ಇಂಟ್ರೆಸ್ಟಲ್ಲಿ ಅಂದರೆ ಆಸಕ್ತಿಯಿಂದ ಸಾಹಿತ್ಯವನ್ನು ಬರಿತಾ ಇದ್ರಿ. ಯಾಕೆ ನಿಮಗೆ ಅಷ್ಟೊಂದು ಇಷ್ಟ? ಪ್ರಾರಂಭದಲ್ಲಿ ನನಗೂ ಇಷ್ಟ ಇರಲಿಲ್ಲ. ನಾನು ಯಾವಾಗ BEdಗೆ ಸೇರಿದೆ ಆಗ ನನಗೆ ಸಾಹಿತ್ಯ ಅಂದ್ರೇನು, ಅದನ್ನು ಹೇಗೆ ಬರಿಬೇಕು ಅನ್ನೋದು ಅಲ್ಲಿ ಕಲಿತಾ ಹೋದೆ ನಾನು. ಅಲ್ಲಿ ನಮ್ಮ ಮ್ಯಾಗ್ಝಿನ್ ಉಂಟು ಶಿಕ್ಷಕ ಅಂತೇಳಿ, ಡಾಕ್ಟರ್ TMA ಪೈ BEd ಕಾಲೇಜು ಕುಂಜಿಬೆಟ್ಟಲ್ಲಿ. ಅಲ್ಲಿ ನಮಗೆ ಒಂದು ಮ್ಯಾಗ್ಝಿನ್ ಉಂಟು ಶಿಕ್ಷಕ ಅಂತೇಳಿ. ಆ ಮ್ಯಾಗ್ಝಿನಿಗೆ ಪ್ರತಿ ವಾರ ಬರೀಲೇಬೇಕಿತ್ತು. ಹಾಗೆ ಬರಿತಾ ಹೋದಾಗೆ ನನ್ನೊಳಗೆ ನಾನು ಬರೆಯಬಲ್ಲೆ, ನನ್ನೊಳಗೂ ಒಬ್ಬ ಬರಹಗಾರ ಇದ್ದಾನೆ ಅನ್ನುವುದು ನನಗೆ ಅರ್ಥ ಆಗಲಿಕ್ಕೆ ಪ್ರಾರಂಭ. ಹಾಗೆ ಪ್ರಾರಂಭವಾದ ನನ್ನ ಸಾಹಿತ್ಯ ಜೀವನ ಆಮೇಲೆ ಫೇಸ್ಬುಕ್ಕಿನ ಹಲವು ಬಳಗಗಳ ಮೂಲಕ ಬೆಳವಣಿಗೆ ಹೊಂದಿ ನನ್ನದೇ ಆದ ಒಂದು 4 ಪುಸ್ತಕಗಳನ್ನು ಹೊರತರುವ ಮೂಲಕ ಈಗ ಸಣ್ಣ ಮಟ್ಟಿಗಿನ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ಮೊದಲ ಹೆಜ್ಜೆ ಇಟ್ಟಿದ್ದೇನೆ ಸಾಹಿತ್ಯ ಕ್ಷೇತ್ರದಲ್ಲಿ. ಬಹಳಷ್ಟು ಬರೀಲಿಕ್ಕೂ ಇದೆ, ಕಲೀಲಿಕ್ಕೂ ಇದೆ. ಇದು ನನ್ನ ಅಭಿಪ್ರಾಯ. ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಕಾರಗಳಿವೆ. ಅಂದರೆ ನಮಗೆ ಗೊತ್ತಿಲ್ಲ, ಆದರೆ ಹೇಳುವವರು ಈ ರೀತಿ ಬರೀ 4 ಲೈನದ್ದು ಆಗಿರ್ಬೋದು, 4 ಸಾಲಿನದ್ದು, 6 ಸಾಲಿನದ್ದು, ಆ ರೀತಿ ಇದೆ. ನೀವು ಯಾವ ಪ್ರಕಾರದ ಸಾಹಿತ್ಯವನ್ನು ಬರಿತಾ ಇದ್ದೀರಾ? ನನಗೆ ಕವನ ಬರೆಯುವುದು ಸ್ವಲ್ಪ ಕಷ್ಟ. ನಾನು ಯಾವಾಗಲೂ ಕವನವನ್ನು ನನ್ನ ಮಾಧ್ಯಮ ಅಂತ ಎಣಿಸಲೇ ಇಲ್ಲ. ಅಂದರೆ ಕವನ ಬರಿಬೇಕಾದ್ರೆ ನಮ್ಮೊಳಗೆ ಆ ಭಾವನೆ ಕಾಡಬೇಕು, ಅದು ನಮ್ಮೊಳಗೆ ಬೆಳಿಬೇಕು, ಅದನ್ನು ನಾವು ಹೊರಗೆ ಹಾಕುವ ಪ್ರಯತ್ನ ಮಾಡಬೇಕು. ಹಾಗಾಗಿ ನಾನು ಕವನವನ್ನು ಅಷ್ಟಾಗಿ ಬರೆಯುವುದಿಲ್ಲ. ಬರೆದಿದ್ದೇನೆ, ನನ್ನ ಮಟ್ಟಿಗೆ ಒಂದು 10-15 ಕವನ ಬರೆದಿದ್ದೇನೆ. ಉಳಿದಂತೆ ನಾನು ಆಯ್ಕೆ ಮಾಡಿಕೊಂಡದ್ದು ಲೇಖನ ಮತ್ತು ಕಥೆಗಳನ್ನು, ಕತೆ ಲೇಖನ ಹಾಗೆ ಕಾದಂಬರಿ. ಇವುಗಳು ನನ್ನ ಕಾದಂಬರಿಯಲ್ಲಿಯೂ ಪೌರಾಣಿಕ ಪಾತ್ರಗಳ ಮೇಲೆ ನನ್ನ ಆಸಕ್ತಿ ಜಾಸ್ತಿ. ಹಾಗಾಗಿ ಕತೆ ಮತ್ತು ಲೇಖನವನ್ನು ನಾನು ಯಾವಾಗಲೂ ಬರಿತಾ ಇರ್ತೇನೆ. ಬಹಳಷ್ಟು ಪತ್ರಿಕೆಗಳಿಗೆ ಲೇಖನಗಳನ್ನು ಶಿಕ್ಷಣ ಕ್ಷೇತ್ರದ ಮೇಲಿರ್ಬೋದು ಅಥವಾ ಸಾಮಾಜಿಕ ಜೀವನದ ಮೇಲಿರ್ಬೋದು ಬಹಳಷ್ಟು ಲೇಖನಗಳನ್ನು ಬರೆದು ಪತ್ರಿಕೆಗಳಿಗೆ ಕೊಟ್ಟಿದ್ದೇನೆ. ಭಾಳಷ್ಟು ಪತ್ರಿಕೆಗಳಲ್ಲಿ ಪ್ರಕಟ ಕೂಡ ಆಗಿದೆ. ಹಾಗೆ ಮೊದಲನೇ ಬಾರಿ ಬರೆದಂಥ ಯಾವುದಾದ್ರೂ ಕತೆ ನೆನಪಿದೆಯಾ ನಿಮಗೆ? ಮೊದಲ ಬಾರಿ ನಾನು ಬರೆದದ್ದು ಊರ್ಮಿಳೆಯ ಬಗ್ಗೆ. ನನ್ನನ್ನು ಪೌರಾಣಿಕ ಪಾತ್ರಗಳು ಕಾಡಿದಷ್ಟು ಬೇರೆ ಯಾವ ಪಾತ್ರಗಳು ಕಾಡುವುದಿಲ್ಲ. ಯಾಕೆ ಹೇಳಿದರೆ ಚಿಕ್ಕಂದಿನಿಂದ ನಾನು ನನ್ನ ಅಜ್ಜಿಯ ಮತ್ತು ಅಮ್ಮನ ಇಂದ ಪೌರಾಣಿಕ ಕಥೆಗಳನ್ನು ಕೇಳಿದವಳು. ಹಾಗಾಗಿ ಪೌರಾಣಿಕ ಪಾತ್ರಗಳು ನನ್ನನ್ನು ತುಂಬ ಕಾಡಿಸ್ತದೆ. ಮೊದಲ ಬಾರಿಗೆ ನನಗೆ ಬರಿಬೇಕನ್ನಿಸಿದ್ದು ಊರ್ಮಿಳೆಯ ಬಗ್ಗೆ. ರಾಮಾಯಣದಲ್ಲಿ ನಾವೆಲ್ಲರ ಬಗ್ಗೆಯೂ ಹೇಳ್ತೇವೆ. ರಾಮನ ಬಗ್ಗೆ ವಿಶೇಷವಾದ ಪ್ರೀತಿ ಎಲ್ಲರಿಗೂ ಕೂಡ. ರಾಮನಂಥ ವ್ಯಕ್ತಿತ್ವ ಇಲ್ಲ ಅಂತ ಹೇಳುವ ಮಟ್ಟಿಗೆ ರಾಮನ ಬಗ್ಗೆ ಹೇಳ್ತೇವೆ. ಸೀತೆಯ ಬಗ್ಗೆಯೂ ಹೇಳ್ತೇವೆ. ಲಕ್ಷ್ಮಣ, ಹನುಮಂತ, ಈ ಎಲ್ಲರ ಬಗ್ಗೆಯೂ ನಮ್ಮಲ್ಲಿ ಒಂದು ವಿಶೇಷವಾದ ಒಲವಿದೆ ಎಲ್ಲ ಹೆಚ್ಚಿನವರಲ್ಲಿ. ಆದರೆ ಎಲೆಮರೆಯಂತೆ ಉಳಿದವಳು ಊರ್ಮಿಳೆ. ಅದಾಗ ತಾನೇ ಮದುವೆಯಾಗಿ ಗಂಡನ ಮನೆಗೆ ಬಂದ ಊರ್ಮಿಳೆ 14 ವರ್ಷಗಳ ಕಾಲ ಲಕ್ಷ್ಮಣನನ್ನು ಬಿಟ್ಟು ಇರಬೇಕಾದಂಥ ಪರಿಸ್ಥಿತಿ. ಹೇಳ್ತಾರೆ ಪುರಾಣಗಳಲ್ಲಿ ಅವಳು ಆ 14 ವರ್ಷ ನಿದ್ರೆ ಮಾಡ್ತಾ ಇದ್ಲು ಅಂತ. ಒಂದು ವೇಳೆ ಅವಳು ನಿದ್ದೆ ಮಾಡದೆ ನಮ್ಮ ಹಾಗೆ ಎಚ್ಚರ ಸ್ಥಿತಿಯಲ್ಲಿ ಇದ್ದರೆ ಅವಳ ಕಲ್ಪನೆ, ಅವಳ ಜೀವನ ಏನಾಗಿತ್ತು, ಯಾವ ರೀತಿಯಲ್ಲಿ ಅವಳು ಕಷ್ಟಪಡ್ತಾ ಇದ್ಲು ಅಥವಾ ಯಾವ ರೀತಿಯಲ್ಲಿ ಆ ಒಂದು ಅವಸ್ಥೆಯಲ್ಲಿ ನೋವು ಪಡ್ತಾ ಇದ್ಲು ಅನ್ನೋದು ನನ್ನನ್ನು ಕಾಡಿದ ವಿಷಯ. ಹಾಗಾಗಿ ನಾನು ಮೊದಲು ಬರೆದ ಕತೆ ಊರ್ಮಿಳೆಯ ಬಗ್ಗೆ. ಅವಳ ಒಂದು ನೋವನ್ನು, ಆ 14 ವರ್ಷದ ಅವಳ ಯಾತನೆಯನ್ನು ಕಟ್ಟಿಕೊಡುವ ಒಂದು ಸಣ್ಣ ಪ್ರಯತ್ನ ಮೊದಲ ಕಥೆಯಾಗಿ ಬರೆದದ್ದು ನಾನು. ಸಾಹಿತ್ಯವನ್ನು ಬರಿಬೇಕಾದ್ರೆ ಪುಸ್ತಕದ ಬಗ್ಗೆ ಅಷ್ಟೇ ಆಸಕ್ತಿ ಇರಬೇಕು ಓದೋದ್ರಲ್ಲಿ. ಹೌದು. ನೀವು ಯಾವ ರೀತಿಯ ಅಂದರೆ ಯಾವ ಒಂದು ಭಾವನೆ ಇರುವಂತಹ ಪುಸ್ತಕಗಳನ್ನು ಓದ್ತೀರಾ?
ಪ್ರಾರಂಭದಲ್ಲಿ ನಾನು ಓದ್ತಾ ಇದ್ದದ್ದು ಸಾಮಾಜಿಕ ಕಾದಂಬರಿಗಳನ್ನು, ಸಾಯಿಸುತ್ತೆ ಇರ್ಬೋದು, ತ್ರಿವೇಣಿ ಇರ್ಬೋದು, ಇಂತಹ ಇವರ ಸಾಮಾಜಿಕ ಕಾದಂಬರಿಗಳನ್ನು. ಮೊದಲಿಗೆ ನಾನು ಹೇಳಬೇಕು, ನನಗೆ ಚಿಕ್ಕಂದಿನಿಂದಲೂ ಪುಸ್ತಕಗಳನ್ನು ಓದುವ ಒಲವಿತ್ತು. ನನ್ನ ತಂದೆ ಶಾಲೆಯ ಅಧ್ಯಾಪಕರಾಗಿದ್ದರು. ನನ್ನ ತಂದೆ ಅಧ್ಯಾಪಕರಾದ ಕಾರಣ ನಮ್ಮ ಮನೆಯಲ್ಲಿ ಪುಸ್ತಕಗಳಿಗೆ ಯಾವ ಕೊರತೆಯೂ ಇರಲಿಲ್ಲ. ಭಾಳಷ್ಟು ಪುಸ್ತಕಗಳು ತಂದಿಡ್ತಾ ಇದ್ರು ಅಪ್ಪ. ಹಾಗೆ ತರಂಗ, ಸುಧಾ, ಮಯೂರ, ರಾಗಸಂಗಮ ಇಂತಹ ಪುಸ್ತಕಗಳನ್ನು ಕೂಡ ತರಿಸ್ತಾ ಇದ್ರು. ಹಾಗಾಗಿ ನನಗೆ ಅಂದಿನಿಂದಲೇ ಧಾರಾವಾಹಿಗಳನ್ನು ಓದೋದು, ಕಥೆಗಳನ್ನು ಓದೋದು ಪ್ರಾರಂಭದಿಂದಲೇ ಅಭ್ಯಾಸ ಇತ್ತು. ಆನಂತರ ಅದು ಬೆಳವಣಿಗೆ ಹೊಂದಿದ್ದು ಮದುವೆ ಆದ ನಂತರ ನಾನು ಅಂತಿಮ ವರ್ಷದ BEd ಮುಗಿಸುವಾಗಲೇ, ಅಂತಿಮ ವರ್ಷದ BCom ಮುಗಿಸುವಾಗಲೇ ನನ್ನ ಮದುವೆ ಆಯಿತು. ಮದುವೆ ಆದ ತಕ್ಷಣ ನನಗೆ ಮನೇಲಿ ಏನು ಕೆಲಸ ಇರಲಿಲ್ಲ. ಅತ್ತೆ ಎಲ್ಲ ಕೆಲಸ ಮಾಡ್ತಾಯಿದ್ರು, ನನಗೆ ಹಾಗಾಗಿ ಏನು ಕೆಲಸ ಇರಲಿಲ್ಲ. ಅದುವರೆಗೂ ಇದ್ದ ವಿದ್ಯಾಭ್ಯಾಸದ ಚಿಂತೆಯೂ ಇರಲಿಲ್ಲ. ಆಗ ನನ್ನ ಪತಿ ನನಗೆ ತೋರಿಸಿದ್ದು ಲೈಬ್ರರಿಯನ್ನು. ಹೋಗಿ ಓದು, ನಿನಗೆ ಎಂತ ಬೇಕು ತಗೊಂಡು ಬಂದು ಓದು ಅಂತ ಹೇಳಿದರು. ಹಾಗೆ ಲೈಬ್ರರಿಯ ಉಡುಪಿಯ ಗ್ರಂಥಾಲಯದ ಮೆಂಬರ್ಶಿಪ್ಪನ್ನು ಕೂಡ ಮಾಡಿಕೊಟ್ಟಿದ್ರು. ಅಲ್ಲಿಂದ ನನ್ನ ಒಲವು ಕಾದಂಬರಿಗಳ ಕಡೆಗೆ ಹರಿತು. ನಾನು ಮೊದಲಿಗೆ ಪ್ರಾರಂಭದಲ್ಲಿ ಸಾಯಿಸುತ್ತೆ, MK ಇಂದಿರಾ, ತ್ರಿವೇಣಿ ಇಂಥ ಕಾದಂಬರಿಕಾರ್ತಿಯರ ಕಾದಂಬರಿಯನ್ನು ತಂದು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಓದ್ತಾ ಹೋದಾಗೆ ಸಾಮಾಜಿಕ ಕಾದಂಬರಿಗಳು ಸಾಕು, ಇನ್ನು ಬೇರೆ ರೀತಿಯದ್ದು ಓದುವ ಅಂತ ತರಾಸು, ಅನಕ್ರ, ಭೈರಪ್ಪ ಇವರೆಲ್ಲರ ಕಾದಂಬರಿಗಳನ್ನು, ಹೆಚ್ಚಿನ ಕಾದಂಬರಿಗಳನ್ನು ನಾನು ಓದಿದ್ದೇನೆ. ಈಗಲೂ ಕೂಡ ನಾನು ಓದ್ತಲೇ ಇರ್ತೇನೆ. ಸಾಮಾನ್ಯವಾಗಿ ನನ್ನ ದಿನದ ಅಂತ್ಯ ಮುಗಿಯೋದು ಯಾವುದಾದ್ರೂ ಒಂದು 10 ಪೇಜಾದರೂ ಓದಿ ನನ್ನ ದಿನದ ಅಂತ್ಯ ಮುಗಿಸೋದು. ಇಲ್ಲದೆ ನಾನು ಮಲಗೋದಿಲ್ಲ. ಒಂದು 10 ಪೇಜಾದರೂ ಕೊನೆಗೆ ಓದಲೇಬೇಕು ನನಗೆ. ಇವತ್ತಿಗೂ ನಾನು ಓದ್ತೇನೆ. ಇವರದ್ದಿರ್ಬೋದು, ವಸುಧೇಂದ್ರ ಅವರದ್ದಿರ್ಬೋದು, ಸಂತೋಷ್ ಕುಮಾರ್ ಮೇಹಂದಳ್ಳಿ ಅವರದ್ದಿರ್ಬೋದು, ಹೀಗೆ ಎಲ್ಲರ ಕಾದಂಬರಿಗಳನ್ನು ಓದ್ತೇನೆ. ಇಂಥದ್ದೇ ಪ್ರಕಾರ ಓದಬೇಕಂತ ಈಗ ನನಗಿಲ್ಲ. ಎಲ್ಲ ಪ್ರಕಾರದ ಪುಸ್ತಕಗಳನ್ನು ಓದ್ತೇನೆ. ಯಾಕೆ ಕನ್ನಡದ ಅಧ್ಯಾಪಕರಾಗಿರ್ಬೋದು, ಭಾಷಾ ಅಧ್ಯಾಪಕರಿಗೆ ಸಾಹಿತ್ಯದ ಮೇಲೆ ಒಲವು? ಇದೊಂದು ನನ್ನದೊಂದು ಪ್ರಶ್ನೆ. ಅದು ಪ್ರಶ್ನೆ ಆಗಿರ್ಬೋದು, ತಮಾಷೆ ಆಗಿರ್ಬೋದು. ಅದು ಯಾಕೆ ಒಂದು ಲ್ಯಾಂಗ್ವೇಜ್ ಟೀಚರ್ಸ್ ಆಗಿರ್ಬೋದು, ಯಾಕೆ ನಿಮಗೆ ಅಷ್ಟೊಂದು ಆಸಕ್ತಿ? ಕೇವಲ ಕನ್ನಡ ಭಾಷಾ ಶಿಕ್ಷಕರಿಗೆ ಅಂತಲ್ಲ, ಯಾವುದೇ ಭಾಷಾ ಶಿಕ್ಷಕರಿಗಾದರೂ ಅವರ ಒಂದು ಭಾಷೆಯ ಮೇಲೆ ಅವರದೇ ಆಗಬೇಕಂದಿಲ್ಲ. ಈಗ ಎಷ್ಟೋ ಜನ ಇಂಗ್ಲೀಷ್ ಭಾಷಾ ಅಧ್ಯಾಪಕರಿಗೆ ಕನ್ನಡದ ಮೇಲೆ, ಹಿಂದಿಯ ಭಾಷಾ ಅಧ್ಯಾಪಕರಿಗೆ ಕನ್ನಡದ ಮೇಲೆ ಒಲವಿರ್ತದೆ. ಭಾಷಾ ಅಧ್ಯಾಪಕರು ಅಂದ ತಕ್ಷಣ ನಾವು ME ಅಲ್ಲಿರ್ಬೋದು ಅಥವಾ ಡಿಗ್ರಿಗಳಲ್ಲೇ ಇರ್ಬೋದು, ಕಲಿಯುವಂಥದ್ದು ಹೆಚ್ಚಾಗಿ ಕನ್ನಡವನ್ನೇ, ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತೇವೆ, ಕನ್ನಡ ಸಾಹಿತ್ಯದ ಸೌಂದರ್ಯವನ್ನು ಅಭ್ಯಾಸ ಮಾಡ್ತೇವೆ. ಅಲ್ಲಿಂದ ಬಹುಶಃ ನಮ್ಮ ಒಲವು ಪ್ರಾರಂಭ ಆಗ್ತದೆ ಅಂತ ಅನಿಸ್ತದೆ ನನಗೆ. ನಾನಾದರೂ ಡಿಗ್ರಿಯಲ್ಲಿರುವಾಗ ಕನ್ನಡ ಸಾಹಿತ್ಯವನ್ನು ಓದಿಯೇ ನನಗೆ ತುಘಲಕ್ ಇರ್ಬೋದು, ಇವರದ್ದು ಗಿರೀಶ್ ಕಾರ್ನಾಡ್ ಅವರದ್ದು ತುಘಲಕ್, ಯಯಾತಿ, ಈ ಎಲ್ಲ ನಾಟಕಗಳು, ಈ ಎಲ್ಲ ಪುಸ್ತಕಗಳು ನಮಗೆ ಇರ್ತದೆ ಡಿಗ್ರಿಗಳಲ್ಲಿ. ಹಾಗೆಯೇ MA ಮಾಡುವಾಗ ಕೂಡ ಇವುಗಳ ಇನ್ನಷ್ಟು, ಕುವೆಂಪು, ಬೇಂದ್ರೆ ಇವರ ಇನ್ನಷ್ಟು ಇದು ಇರ್ತದೆ, ನಮಗೆ ಪುಸ್ತಕಗಳಿರ್ತದೆ ಓದಲಿಕ್ಕೆ. ಅವುಗಳನ್ನು ಬಹುಶಃ ಓದ್ತಾ ಹೋದಾಗೆ ನಮ್ಮೊಳಗೆ ಎಲ್ಲೋ ಒಂದು ಭಾಷೆಯ ಸೌಂದರ್ಯ ಇರ್ಬೋದು, ನಮ್ಮ ಕನ್ನಡದ ಮೇಲಿನ ಅಭಿಮಾನ ಇರ್ಬೋದು, ಇದೆಲ್ಲ ಮೂಡ್ತದೆ ಅಂತ ನನಗನ್ನಿಸ್ತದೆ. ಹಾಗಾಗಿ ಹೆಚ್ಚಿನ ಭಾಷಾ ಶಿಕ್ಷಕರು ಭಾಷೆಯ ಮೇಲೆ ವಿಶೇಷವಾದ ಅಭಿಮಾನವನ್ನು ಹೊಂದಿರ್ತಾರೆ. ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಯಾವುದೇ ಶಿಕ್ಷಕರಿರ್ಬೋದು, ಭಾಷೆಯ ಶಿಕ್ಷಕರೇ ಆಗಬೇಕಂತಿಲ್ಲ, ವಿಜ್ಞಾನ, ಸಮಾಜ, ಗಣಿತ ಯಾವುದೇ ಶಿಕ್ಷಕರಿರ್ಬೋದು, ಅವರ ವಿಷಯವನ್ನು ಅವರು ಪ್ರೀತಿಸದೆ ಅವರಿಗೆ ಅದನ್ನು ಮಕ್ಕಳಿಗೆ ತಲುಪಿಸ್ಲಿಕ್ಕೆ ಆಗುವುದಿಲ್ಲ. ಈಗ ನನಗೆ ನನ್ನ ಕನ್ನಡದ ಮೇಲೆ ಅಭಿಮಾನ ಇಲ್ಲದೆ ನಾನು ಮಗುವಿಗೆ ಇದನ್ನು ಬೆಳೆಸಲಿಕ್ಕಾಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕನಿಗೂ ಅವನು ಕಲಿಸುವ ವಿಷಯದ ಬಗ್ಗೆ ವಿಶೇಷ ಅಭಿಮಾನ ಇದ್ದೇ ಇರ್ತದೆ. ನಿಮಗೆ ಈ ಒಂದು ಸಾಹಿತ್ಯ ಕ್ಷೇತ್ರದ ಬಗ್ಗೆ ಅಭಿಮಾನ ಬರಬೇಕಾದ್ರೆ ನಿಮ್ಮ ಒಂದು ಸಾಹಿತ್ಯದ ಒಲವನ್ನು ತೋರಿಸಿಕೊಡುವವರು ಒಬ್ರು ಇರಲೇಬೇಕಲ್ವಾ? ಆ ರೀತಿಯಂತಹ ಗುರುಗಳು ಯಾರು? ನಿಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀನು ಕೂಡ ಸಾಧನೆ ಮಾಡಬಲ್ಲೆ ಅಂತ ತೋರಿಸಿಕೊಟ್ಟವ್ರು ಯಾರು? ಮೊದಲಿಗೆ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಬರೆಯಬಲ್ಲೆ ಅನ್ನುವ ಧೈರ್ಯವನ್ನು ಕೊಟ್ಟದ್ದು BEd ಕಾಲೇಜ್, ಡಾಕ್ಟರ್ TMA ಪೈ BEd ಕಾಲೇಜ್ ಮಹಾಬಲೇಶ್ವರ ಇರ್ಬೋದು. ನನ್ನ ಕನ್ನಡ ಶಿಕ್ಷಕಿ ಆದಂತಹ ಮಮತಾ ಮ್ಯಾಮ್ ಇರ್ಬೋದು, ಮಮತಾ ಸಾಮಂತ್ ಅಂತ ಸತತವಾಗಿ ನನ್ನಿಂದ ಅವರು ಬರೆಸಿದ್ದಾರೆ. ಅಂತ ಹೇಳಿದರೆ ವಿಶೇಷವಾಗಿ ಕನ್ನಡ ನುಡಿ ಅನ್ನುವಂಥ ಒಂದು ಬೋರ್ಡ್ ಇತ್ತು. ಆ ಬೋರ್ಡಿಗೆ ಪ್ರತಿ ವಾರ ಬರೆಯುವ ಜವಾಬ್ದಾರಿ ನನಗೆ ಕೊಟ್ಟಿದ್ರು ಮಮತಾ ಮ್ಯಾಮ್. ಹಾಗಾಗಿ ಅಲ್ಲಿಯೋ ನನ್ನ ಮೊದಲ ಹಂತ ಬರೆಯಬಹುದು, ನಾನು ವಿಷಯ ಸಿಕ್ಕಿದರೆ ಅಥವಾ ವಿಷಯ ತಗೊಂಡು ಬರಿಬಹುದು ಅನ್ನುವಂಥ ಒಂದು ಆಲೋಚನೆ ಬಂದದ್ದು. ಆನಂತರ ನಾನು ಫೇಸ್ಬುಕ್ಕಿನ ಹಲವು ಬಳಗಗಳಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದಾಗ ನನಗೆ 2 ಗುರುಗಳಾಗಿ ಸಿಕ್ಕಿದ್ರು. ಒಂದು ನನ್ನ ಪ್ರೀತಿಯ ಅಣ್ಣ ಹರಿನರಸಿಂಹ ಉಪಾಧ್ಯಾಯರು, ಅವರು ಸಾಹಿತ್ಯದಲ್ಲಿ ಸುಳ್ಯದವರು, ಸಾಹಿತ್ಯದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದವರು. ನನ್ನ ಹಲವು ತಪ್ಪುಗಳನ್ನು ತಿದ್ದಿ ನೀನು ಹೀಗೆ ಬರೆದ್ರೆ
ನಿನ್ನಲ್ಲಿ ಬರಹ ಇನ್ನೂ ಉತ್ತಮ ಆಗ್ತದೆ, ನೀನು ನೋಡು ಹೀಗೆ ಬರಿ ಅನ್ನುವ ಇದನ್ನು ತಂಗಿಯಾಗಿ ನನ್ನನ್ನು ಸ್ವೀಕರಿಸಿ ಚಂದ ಮಾಡಿ ಹೇಳಿಕೊಟ್ರು. ಹಾಗೆ ಇನ್ನೊಬ್ಬರು ರಾಮ್ ಶೇಷ ಅಂತ, ಅವರು ಕೂಡ ಬೆಂಗಳೂರಿನವರು. ಅವರು ಕೂಡ ಫೇಸ್ಬುಕ್ನಲ್ಲಿಯೇ ನನ್ನ ಗುರುಗಳಾಗಿ ಸಿಕ್ಕಿ ನನಗೆ ನಾನು ಎಲ್ಲೆಲ್ಲಿ ಏನೇನು ತಪ್ಪು ಮಾಡ್ತಾ ಇದ್ದೇನೆ ಅದನ್ನೆಲ್ಲಿ ಇನ್ನಷ್ಟು ಉತ್ತಮವಾಗಿ ಬರಿಬಹುದು ಈ ಎಲ್ಲವನ್ನು ನನಗೆ ತೋರಿಸಿಕೊಟ್ಟವರು, ಇವತ್ತಿಗೂ ತೋರಿಸಿಕೊಡ್ತಾ ಇರುವವರು ಅವರಿಬ್ಬರು. ಹಾಗಾಗಿ ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುಗಳು ಅಂತ ಇದ್ದರೆ ಇವರೇ ಇಬ್ಬರು. ನೀವೊಬ್ಬರು ಶಿಕ್ಷಕಿಯಾಗಿ ನಿಮ್ಮಲ್ಲಿ ಒಂದು ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಅಂದರೆ ನಿಮ್ಮ ಒಂದು ಸಾಧನೆ ಬಿಟ್ಟು ಶಿಕ್ಷಕರು ಅಂತ ಬಂದ ತಕ್ಷಣ ಮಕ್ಕಳು ಮಾರ್ಕ್ ತೆಗಿಬೇಕು, ಇಷ್ಟೇ ಮಾರ್ಕ್ ತೆಗಿಬೇಕು, ನೀನು ಒಳ್ಳೆ ಮಾರ್ಕ್ ತೆಗಿಬೇಕಂತ ಹೇಳ್ತಾರೆ. ದೂರದಲ್ಲ ಒಂದು ಹೇಳುದು. ಆದ್ರೆ ನೀವೊಂದು ಸಾಹಿತ್ಯದ ಅಂದ್ರೆ ಕಲ್ಚರ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ, ಅಂದ್ರೆ ಇತರೆ ಚಟುವಟಿಕೆಯಿಂದ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಹಾಗಾಗಿ ನೀವು ಏನು ಹೇಳ್ತೀರಾ ಮಕ್ಕಳಿಗೆ? ಅಂಕವನ್ನು ತೆಗೆಯುವುದು ಈಗಿನ ಕಾಲಕ್ಕೆ ಅಗತ್ಯವೇ. ಯಾಕಂದರೆ ನಾವು ಈಗ ಒಂದು ಅಂತಹ ರ್ಯಾಂಕಿನ ಯುಗದಲ್ಲಿಯೇ ಬದುಕ್ತಾ ಇದ್ದೇವೆ. ಅಂಕವನ್ನು ತೆಗಿಬೇಕು, ಆದರೆ ಬರೀ ಅಂಕದ ಹಿಂದೆ ಹೋಗುವುದಕ್ಕಿಂತ ನಮ್ಮಲ್ಲಿರುವ ಇತರ ಪ್ರತಿಭೆಗಳನ್ನು ಗುರುತಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ ಕೇವಲ ಅಂಕವನ್ನೇ ಗಮನದಲ್ಲಿಟ್ಟುಕೊಂಡು ಕಲಿಸುವುದು ಅಥವಾ ಅದಕ್ಕಿಂತಲೂ ವಿಭಿನ್ನವಾಗಿ ನಾವು ಈ ಸಮಾಜದಲ್ಲಿ ಬದುಕಲಿಕ್ಕೆ ಏನು ಅಗತ್ಯವೋ ಅದನ್ನು ನಾವು ಕಲಿಸುವಂತಹ ಪ್ರಯತ್ನವನ್ನು ಮಕ್ಕಳಲ್ಲಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಎಲ್ಲದರಲ್ಲೂ ಇರಬೇಕಂತ. ಹೌದು, ಅದು ಕ್ರೀಡೆ ಇರ್ಬೋದು ಅಥವಾ ಸಾಹಿತ್ಯ ಇರ್ಬೋದು, ಸಂಗೀತ, ನೃತ್ಯ, ಯಾವುದಕ್ಕೆಲ್ಲ ಮಗುವಿನ ಆಸಕ್ತಿ ಯಾವುದಿದೆ ಅದಕ್ಕೆ ಆ ಮಗುವನ್ನು ತೊಡಗಿಸುವುದು ಬಹಳ ಅಗತ್ಯ ಅಂತ ನನಗೆ ಅನಿಸ್ತದೆ. ನಮ್ಮ ಈಗಿನ ಶಿಕ್ಷಣ ಪದ್ಧತಿ ಹೇಗಾಗಿದೆ ಅಂತ ಹೇಳಿದರೆ, ಕುದುರೆಯ ಇದಕ್ಕೆ ಕಟ್ಟಿದ್ದೇವಲ್ಲ, ಕಣ್ಣಿಗೆ ಕಟ್ಟಿದ್ದೇವೆ ಅಷ್ಟೇ ಆಗಿದೆ. ನೇರವಾಗಿ ಅದೊಂದೇ ದೃಷ್ಟಿಯನ್ನು, ಬರೀ ಅಂಕವನ್ನು ಮಾತ್ರ ನಾವು ಮುಂದಿಟ್ಟು ಮಗುವನ್ನು ಬೆಳೆಸ್ತಾ ಇದ್ದೇವೆ. ಆದರೆ ಮಗುವಿನ ಪ್ರತಿಭೆ ಏನಿದೆ ಅದನ್ನು ನಾವು ಗುರುತಿಸ್ತಾ ಇಲ್ಲ. ಮಗುವಿನ ಪ್ರತಿಭೆ ಯಾವ ಕ್ಷೇತ್ರದ ಕಡೆಗಿದೆ ಅಥವಾ ಅದರ ಒಲವು ಯಾವ ಕ್ಷೇತ್ರದ ಕಡೆಗಿದೆ ಅದನ್ನು ನಾವು ಗುರುತಿಸ್ತಾ ಇಲ್ಲ. ಗುರುತಿಸುವಲ್ಲಿ ತಂದೆ ತಾಯಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು ಸೋಲ್ತಾ ಇದ್ದಾರೆ ಅಂತ ನನಗನ್ನಿಸ್ತದೆ. ಮಗುವಿನ ಬೆಳವಣಿಗೆ ಆಗುವುದು ಅದರ ಕ್ಷೇತ್ರದಲ್ಲಿ ಅದು ಕಲಿತಾಗ ಮಾತ್ರ, ಅದಕ್ಕೆ ಇಷ್ಟ ಇರುವ ಕ್ಷೇತ್ರದಲ್ಲಿ ಅದು ಕಲಿತಾಗ ಮಾತ್ರ. ಹಾಗಾಗಿ ತಂದೆ ತಾಯಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು ಆ ಒಂದು ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಹಿಂದೆ ಬಹಳಷ್ಟು ಜನ ಸಂಗೀತಕ್ಕಿರ್ಬೋದು, ಸಾಹಿತ್ಯಕ್ಕಿರ್ಬೋದು ಬಂದವರಿದ್ದಾರೆ. ಬಹಳಷ್ಟು ಜನರನ್ನು ಶಾಲೆಯ ಅಧ್ಯಾಪಕರೇ ಗುರುತಿಸಿ, ನಿಮ್ಮ ಮಗ ಚಂದ ಪೇಂಟ್ ಮಾಡ್ತಾನೆ, ಅವನನ್ನು ಡ್ರಾಯಿಂಗ್ ಕ್ಲಾಸಿಗೆ ಹಾಕಿ, ನಿಮ್ಮ ಮಗಳು ಚಂದ ಹಾಡ್ತಾಳೆ, ಅವಳನ್ನು ಸಂಗೀತ ಕ್ಲಾಸಿಗೆ ಹಾಕಿ, ಈ ಒಂದು ಒತ್ತಾಯವನ್ನು ಪಾಲಕರಿಗೆ ಶಾಲೆಯ ಅಧ್ಯಾಪಕರೇ ತರ್ತಾಯಿದ್ರು. ಆದರೆ ಈಗ ಶಾಲೆಯ ಅಧ್ಯಾಪಕರು ತಂದರೂ ಕೂಡ ಪಾಲಕರಿಗೆ ಅದು ಯಾವುದರ ಅಗತ್ಯವೂ ಇಲ್ಲ, ಬೇಕಿರೋದು ಅಂಕ ಮಾತ್ರ. ಹಾಗಾಗಿ ಅಂಥ ಯಾವ ಸಾಧನೆಗಳು ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಅಂತ ಹೇಳಿದರೆ, ಎಲ್ಲರ ಆಸಕ್ತಿ ಬರೀ ಕೇವಲ ಟಿವಿಗಳ ರಿಯಾಲಿಟಿ ಶೋಗಳಲ್ಲಿ ಮಾತ್ರ ಅನಿಸ್ತಾ ಇದೆ ನನಗೆ. ಮಗುವನ್ನು ಸಂಗೀತ ಶಾಲೆಗೋ ನೃತ್ಯ ಶಾಲೆಗೋ ಸೇರಿಸ್ತಾರೆ, ತಿಂಗಳೊಳಗೆ 6 ತಿಂಗಳೊಳಗೆ ಆ ಮಗು ಯಾವುದಾದ್ರೂ ಒಂದು ರಿಯಾಲಿಟಿ ಶೋ ಅಲ್ಲಿ ಬರಬೇಕನ್ನೋ ಅಪೇಕ್ಷೆಯೊಂದಿಗೆ, ಅದಕ್ಕೆ ಹೊರತಾಗಿ ಮಗು ಕಲಿಬೇಕನ್ನೋ ಅಪೇಕ್ಷೆ ಯಾರಿಗೂ ಇಲ್ಲ ಅಂತ ನನಗನ್ನಿಸ್ತದೆ ಈಗಿನ ಪರಿಸ್ಥಿತಿ ನೋಡುವಾಗ. ಓಕೆ, ಬಹಳ ಒಂದು ಅದ್ಭುತವಾದ ಉತ್ತರ ಕೊಟ್ಟೆ ಮೇಡಮ್. ನಿಮ್ಮ ಜೊತೆ ಮತ್ತಷ್ಟು ಮಾತನಾಡಲಿಕ್ಕಿದೆ, ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನಮ್ಮ ಸಾಹಿತಿ ಸುಮಾ ಕಿರಣ್ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಮತ್ತಷ್ಟು ಮಾತನಾಡಲಿಕ್ಕಿದೆ, ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ಸಾಹಿತಿ ಸುಮಾ ಕಿರಣ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ, ಅವರ ಜೊತೆ ಇನ್ನಷ್ಟು ಮಾತನಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕಾದ್ರೆ ಹಲವಾರು ಸಾಹಿತಿಗಳಿದ್ದಾರೆ, ಉತ್ತಮ ಸಾಹಿತ್ಯವನ್ನು ಬರೀತಾರೆ. ನಿಮಗೆ ಇಷ್ಟವಾದಂತಹ ಸಾಹಿತಿ ಯಾರು? ಒಂದು ತರಾಸು ಅವರು. ಅವರ ಬರಹದ ಶೈಲಿಯೇ ವಿಭಿನ್ನ, ಬಹಳ ಅದ್ಭುತವಾದ ಬರಹಗಾರರವರು. ಚಿತ್ರದುರ್ಗದ ಬಗ್ಗೆ ಅವರು ಬರೆದಂತಹ ಇದನ್ನು ಕಂತುಗಳನ್ನು ಓದಿದರೆ, ಪುಸ್ತಕಗಳನ್ನು ಓದಿದರೆ ಅವರ ಶಕ್ತಿ ಏನು ಅಂತ ಅರ್ಥ ಆಗ್ತದೆ. ಅಂತಹ ಒಂದು ಅದ್ಭುತ ಬರಹಗಾರರು ತರಾಸು. ಹಾಗೆ ಇನ್ನೊಬ್ಬರು ನಮ್ಮ SL ಭೈರಪ್ಪನವರು. ಅವರ ಕೃತಿಗಳು ಕೂಡ ಹಾಗೆ ಬಹಳ ವಿಭಿನ್ನವಾದ ಒಂದು ಶೈಲಿಯನ್ನು ಹೊಂದಿರ್ತದೆ. ಒಂದು ಆಳವಾದಂತಹ ಅಧ್ಯಯನವನ್ನು ಕೊಡುವಂತಹ, ಒಂದು ನಮ್ಮನ್ನು
ಚಿಂತನೆಗೆ ಹಚ್ಚುವಂತಹ ಪುಸ್ತಕಗಳೇ ಕೃತಿಗಳೇ ಅವರದೆಲ್ಲ. ಅನಾವರಣ ಇರ್ಬೋದು, ಯಾವುದೇ ಕೃತಿಗಳನ್ನು ಅವರದ್ದು ಓದಿದರೆ ನಮ್ಮನ್ನು ಒಂದು ರೀತಿಯಲ್ಲಿ ಚಿಂತನೆಗೆ ಹಚ್ಚುತ್ತದೆ. ವಸ್ತುಸ್ಥಿತಿ ಹೀಗಿದೆ, ನೈಜತೆ ಹೀಗಿದೆ ಅನ್ನುವ ಒಂದು ವಿಷಯವನ್ನು ನಮಗೆ ಮನವರಿಕೆ ಮಾಡಿಕೊಡುವಂಥದ್ದು ಭೈರಪ್ಪನವರ ಕೃತಿಗಳು. ಹಾಗಾಗಿ ಭೈರಪ್ಪನವರ ಕೃತಿಗಳನ್ನು ಓದೋದು ಸುಲಭದ ಕೆಲಸ ಅಲ್ಲ ನನ್ನ ಪ್ರಕಾರ. ಅಷ್ಟು ತಾಳ್ಮೆ ಮತ್ತು ಅಷ್ಟೊಂದು ಆಸಕ್ತಿ ಇದ್ದವರಿಗೆ ಮಾತ್ರ ಅವರೆಲ್ಲ ಕೃತಿಗಳನ್ನು ಓದಲಿಕ್ಕೆ ಆಗ್ತದೆ. ಕೆಲವು ಕೃತಿಗಳನ್ನು ನಾನು ಓದಿದ್ದೇನೆ, ಪರ್ವ ಇರ್ಬೋದು, ಗ್ರಹಣ ಇರ್ಬೋದು, ಇಂತಹ ಕೆಲವು ಕೃತಿಗಳನ್ನು ಓದಿದ್ದೇನೆ. ಒಂದು ಚಿಂತನೆಗೆ ಹಚ್ಚುವಂತಹ ಲೇಖಕರು ಭೈರಪ್ಪನವರು. ಅಂತಹ ಇನ್ನೊಂದು ನನ್ನ ತೀರಾ ಹೃದಯಕ್ಕೆ ಸಮೀಪವಾದ ಬರಹಗಾರರು ರವಿ ಬೆಳಗೆರೆ ಅವರು. ನಾನು ಭಾಳಷ್ಟು ಲೇಖನಗಳನ್ನು, ಅವರ ಒಂದು ಲೇಖನವನ್ನು ಓದಿ ಸ್ಫೂರ್ತಿಗೊಂಡೇ ಬರೆದದ್ದು. ಒಂದು ರೀತಿಯಲ್ಲಿ ಅಕ್ಷರ ರಾಕ್ಷಸ ಅಂತ ಹೇಳಿದರೂ ಪರವಾಗಿಲ್ಲ, ಬಹಳೊಂದು ಅವರ ಪದಗಳೇ ಅವರ ಒಂದು ಶಕ್ತಿ. ಆ ರೀತಿಯಾಗಿ ಒಂದು ಬರೆಯುವ ಶಕ್ತಿ ಬಹುಶಃ ಮುಂದೆ ಕೂಡ ಯಾರಿಗೂ ಬರಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ರವಿ ಬೆಳಗೆರೆ ಅವರು, ನಾನು ಲೇಖನಗಳನ್ನು ಬರೆಯುವಾಗ ಹೆಚ್ಚಾಗಿ ನನ್ನ ಮನಸ್ಸಿನೊಳಗೆ ಬರುವಂಥದ್ದು ರವಿ ಬೆಳಗೆರೆ ಮಾತ್ರ. ಅವರ ಒಂದು ಲೇಖನ ಬರಹದಲ್ಲಿ ಅವರದ್ದೇ ಛಾಪು ಬೇರೆ, ಅಂದರೆ ಅವರ ಬರಹದ ರೀತಿಯೇ ಬೇರೆ. ಆ ಒಂದು ಇದು ಬಹುಶಃ ಯಾರಿಗೂ ಬರಲಿಕ್ಕಿಲ್ಲ. ಒಬ್ಬ ಉತ್ತಮ ಬರಹಗಾರನಿಗೆ ಉತ್ತಮ ಪುಸ್ತಕ ಎಲ್ಲವೂ ಉತ್ತಮವೇ, ಆದರೆ ಪುಸ್ತಕಗಳನ್ನು ಓದುವಂತಹದ್ದು ಇರಬೇಕಂತ ಹೇಳಿದ್ರು. ನೀವು ಕೂಡ ಹೇಳಿದಿರಿ ಪುಸ್ತಕಗಳನ್ನು ಓದ್ತೇನೆ, ಅದು ಕೂಡ ನನಗೆ ಇತಿಹಾಸಗಳನ್ನು ಬರೆಯುವುದಂದ್ರೆ, ಅಂದರೆ ರಾಮಾಯಣ ಮಹಾಭಾರತ ಬಗ್ಗೆ ಬರೆಯುವುದಂದರೆ ತುಂಬಾ ಇಷ್ಟ ಅಂತ ಹೇಳಿದರು. ನನಗೆ ಮೊದಲು ನೀವು ಹೇಳಿದಂಥ ಮಾತುಗಳಲ್ಲಿ ಒಂದು ಮಾತನ್ನು ನಾನು ತುಂಬಾ ಹಿಡಿದಿಟ್ಟುಕೊಟ್ಟಿದ್ದೇನೆ. ಯಾವುದಂದರೆ, ನನ್ನ ಗಂಡ ನನ್ನನ್ನು ಮೊದಲಿಗೆ ಪುಸ್ತಕದೊಂದು ಗ್ರಂಥಾಲಯದಲ್ಲಿ ಸೇರಿಸಿದ್ರು ಅಂತ. ನಿಮ್ಮ ಒಂದು ಪತಿ ಆಗಿರ್ಬೋದು, ನಿಮಗೆ ಯಾವ ರೀತಿ ಒಂದು ಸಪೋರ್ಟ್ ಮಾಡ್ತಾರೆ? ಅವರ ಸಪೋರ್ಟಿಂದಲೇ ಬಹುಶಃ ನಾನು ಈ ಹಂತಕ್ಕೆ ಬಂದು ನಿಂತದ್ದು ಅಂತ ಹೇಳ್ಬೋದು. ಮದುವೆ ಆದಾಗ ನಂದು ಬರೀ ಡಿಗ್ರಿ ಮಾತ್ರ ಆಗಿತ್ತು. ಡಿಗ್ರಿ ಫೈನಲ್ ಇಯರಲ್ಲಿರುವಾಗಲೇ, ಅಂತಿಮ ವರ್ಷದಲ್ಲಿರುವಾಗಲೇ ನನ್ನ ಮದುವೆ ಆದದ್ದು. ಹಾಗಾಗಿ ಮುಂದಿನ ನನ್ನ MA ಇರ್ಬೋದು, BEd ಶಿಕ್ಷಣ ಇರ್ಬೋದು, ಅವರ ಒಂದು ಸಹಕಾರದಿಂದಲೇ ಆದದ್ದು. ಅವರು ಪ್ರೋತ್ಸಾಹ ಕೊಡದೇ ಇದ್ದದಿದ್ದರೆ, ನಿನ್ನ ಹತ್ರ ಆಗ್ತದೆ, ನೀನು ಮಾಡು ಅಂತ ಹೇಳಿ ಅವರು ನನ್ನನ್ನು ಪ್ರೋತ್ಸಾಹಿಸದೇ ಇದ್ದದಿದ್ದರೆ ನಾನು BEd ಕೂಡ ಮಾಡ್ತಾ ಇರಲಿಲ್ಲ, MA ಕೂಡ ಮಾಡ್ತಾ ಇರಲಿಲ್ಲ. ಜೊತೆಗೆ ನನ್ನ ತಂದೆ, ಅವರ 3 ಮಕ್ಕಳಲ್ಲಿ ಯಾರಾದರೂ ಒಬ್ಬರಾದರೂ ಅವರ ಕ್ಷೇತ್ರವನ್ನು ಕಾಲಿಡಬೇಕು ಅಂತ ಅವರ ಆಸೆ ಇತ್ತು. ಅವರೊಬ್ಬ ಶಿಕ್ಷಕರಾಗಿ 3 ಮಕ್ಕಳಲ್ಲಿ ಒಬ್ಬರಾದರೂ ನನ್ನ ಹಿಂದೆ ಬರಬೇಕು ಅನ್ನೋ ಅಪೇಕ್ಷೆ ಅವರದ್ದು ತುಂಬ ಇತ್ತು. ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ಅಷ್ಟೇ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಗ್ತದೆ ನಿನಗೆ ಮಾಡು ಅಂತ ಹೇಳಿ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ನನ್ನ ಅತ್ತೆ. ಬಹುಶಃ ಯಾವ ಹೆಣ್ಣಾದರೂ ಅಸೂಯೆ ಪಡುವಂಥ ಅತ್ತೆ ನನ್ನ ಅತ್ತೆ. ನನಗೆ ಇವತ್ತಿಗೂ ಯಾವ ಕೆಲಸವನ್ನು ಅವ್ರು ಹೇಳೋದಿಲ್ಲ. ನಾನಾಗಿ ನಾನು ಮಾಡಿದರೆ ಸಂತೋಷ, ಮಾಡಲಿಲ್ಲ ಹೇಳಿದರೂ ಅಷ್ಟೇ ಸಂತೋಷ ಅವರಿಗೆ. ಏನೂ ಹೇಳೋದಿಲ್ಲ ನನಗೆ, ಯಾವ ಕೆಲಸವನ್ನು ಮಾಡು, ನೀನಿದೆ ಮಾಡಲೇಬೇಕು, ಇದು ಮಾಡು ಅಂತ ಏನೂ ಹೇಳೋದಿಲ್ಲ. ಅವರೇ ಅಡುಗೆ ಮಾಡ್ತಾರೆ, ಅವರೇ ತಿಂಡಿ ಮಾಡ್ತಾರೆ. ಕೊನೆಗೆ ಎಷ್ಟು ಅಂತ ಹೇಳಿದರೆ, ನಾನು ಊಟಕ್ಕೆ ಹೋಗಲಿಲ್ಲ ಅಂದರೆ ಅವರೇ ತಟ್ಟೆಗೆ ಹಾಕಿ ತಂದು ನನ್ನ ಕೈಗೂ ಕೊಡ್ತಾರೆ, ಊಟ ಮಾಡು ಮತ್ತೆ ಎಲ್ಲ ಮಾಡು ಅಂತೇಳಿ. ಅಷ್ಟರ ಮಟ್ಟಿಗಿನ ಸಪೋರ್ಟ್ ಅತ್ತೆ ಕೊಡದೆ ಓದೋದಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಇತ್ತು. ಯಾವುದೇ ಶಿಕ್ಷಣ ಕಲಿಯೋದಾದರೂ ನಮ್ಮ ಇಡೀ ದಿನವನ್ನು ಅದು ಕೇಳ್ತದೆ. BEd ಇರ್ಬೋದು, MA ಇರ್ಬೋದು, ಪೂರಾ ದಿನ ನಾವು ಅದಕ್ಕೆ ಮೀಸಲಿಡಬೇಕು. ಈ ಸಂಸಾರದ ಮಧ್ಯೆ ನನಗೆ ಅದು ಸಾಧ್ಯ ಆದದ್ದು ಅತ್ತೆಯವರಿಂದ. ಹಾಗೆಯೇ ನನ್ನ ಗಂಡನ ಅಕ್ಕ ಇದ್ದಾರೆ, ಸುಮನ್ ಅಂತೇಳಿ, ಅವರು ಕೂಡ ನನ್ನನ್ನು ತುಂಬ ಪ್ರೋತ್ಸಾಹಿಸಿದವರು. ಪ್ರತಿ ಹಂತದಲ್ಲಿಯೂ ನನ್ನನ್ನು ಗಂಡನ ಮನೆಯಲ್ಲಿ ಪಲ್ಲವಿ ಅಂತ ಕರೆಯೋದು. ಪ್ರತಿ ಹಂತದಲ್ಲಿಯೂ ಪಲ್ಲವಿ ನಿಂಗೆ ಆಗ್ತದೆ, ಯಾಕೆ ಹೆದರುತ್ತಿ, ನೀನು ಮಾಡು ಅಂತ ಪ್ರತಿ ಬಾರಿಯೂ ಅಕ್ಕ ನನ್ನನ್ನು ಪ್ರೋತ್ಸಾಹಿಸಿದ್ದು. ಅಂದರೆ ಯಾವುದೇ ನಾನು ಸೋತಾಗ, ನಾನು ಹೆದರಿ ಕೂತಾಗ, ಇಲ್ಲ ಪಲ್ಲವಿ ಎಷ್ಟೇ ಆದ್ರೂ ಎಂತ ಇಲ್ಲ, ನಿಂಗೆ ಆಗ್ತದೆ ಅಂತ ಹೇಳಿ ನನ್ನನ್ನು ಪ್ರತಿ ಬಾರಿ ಪ್ರೋತ್ಸಾಹಿಸಿದ್ದು, ಇವತ್ತಿಗೂ ಪ್ರೋತ್ಸಾಹಿಸೋದೇ ಇದು ಅಕ್ಕ. ಹಾಗಾಗಿ ನಾನು ಅವರನ್ನು ಖಂಡಿತ ಮರೀಲಿಕ್ಕಿಲ್ಲ, ಒಂದು ಅತ್ತೆಯನ್ನು ಮರೀಲಿಕ್ಕಿಲ್ಲ. ಯಾಕೆ ಹೇಳಿದರೆ ಬಹುಶಃ ಅತ್ತೆಯ ಒಂದು ಅಷ್ಟು ಸಹಕಾರ ಯಾವ ಹೆಣ್ಣಿಗೂ ಸಿಕ್ಕುವುದಿಲ್ಲ. ಇನ್ಫ್ಯಾಕ್ಟ್ ನನ್ನ ಶಾಲೆಯಲ್ಲಿ ಕೂಡ ತಮಾಷೆ ಮಾಡ್ತಾರೆ, ನಿಮ್ಮಾಗಿದ್ದು ಅತ್ತೆ ಸಿಕ್ಕಿದರೆ ನಾವೇನು ಸಹ ಸಾಧಿಸ್ತೇವೆ ಅಂತೇಳಿ. ಅಂಥ ಒಂದು ಅತ್ತೆ ನನಗೆ ಸಿಕ್ಕಿದ್ದಾರೆ. ಹಾಗಾಗಿ ನಾನು ಇವರೆಲ್ಲರ ಸಹಕಾರದಿಂದ ಒಂದು ಈ ಹಂತಕ್ಕೆ, ಕೇವಲ ಇಲ್ಲಿ ನನ್ನ ಸಾಧನೆ ಅಂತ ಹೇಳೋದಕ್ಕಿಂತ ನನ್ನ ಹಿಂದೆ ನಿಂತ ಇವರೆಲ್ಲರ ಸಹಕಾರ ನನ್ನ ಈ ಒಂದು ಹಂತದ ಬೆಳವಣಿಗೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಮದುವೆ ಆದ ನಂತರ ಸಾಧನೆ ಮಾಡೋದು ಅಸಾಧ್ಯ ಅಂತಾರೆ ಈಗಿನ ಕಾಲದ. ಆದರೂ ಕೂಡ ನಿಜವಾದ ನಮ್ಮೂರಿನ ಜಾಣೆ ಅಂದ್ರೆ ನಿಮ್ಮ ಅತ್ತೆ ಅಂತ ಹೇಳ್ತಾರೆ. ಹೌದು, ಖಂಡಿತ. ಅತ್ತೆ ಅಂದ ಕ್ಷಣ ಎಲ್ಲರೂ ಅತ್ತೆ ಅಂತ ಹೇಳುವಲ್ಲ, ಆದ್ರೂ ನಿಮ್ಗೂ ತುಂಬಾನೇ ಸಪೋರ್ಟ್ ಮಾಡಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳನ್ನು ಕೇಳಿ. ನಿಮ್ಮ ಅತ್ತೆ
ಅತ್ತೆ ಕೂಡ ಸಾಹಿತ್ಯ ಏನಾದ್ರು ಇಲ್ಲ ಇಲ್ಲ, ಅವರು ಶಿಕ್ಷಕಿಯಾಗಿದ್ದರು. ಅವರಿಗೆ ಆಗಿನ ಕಾಲದಲ್ಲಿಯೇ ಗವರ್ನಮೆಂಟ್ ಸ್ಕೂಲಲ್ಲಿ ಜಾಬ್ ಸಿಕ್ಕಿತ್ತು, ಶಿಕ್ಷಕಿಯಾಗಿ, ಹಿಂದಿಯ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡಿದರು. ಓದ್ತಾರೆ, ನಾನು ಯಾವುದೇ ಪುಸ್ತಕ ತಂದು ಕೊಟ್ಟರು ಅಮ್ಮ ಇದು ಚೆಂದ ಇದೆ ಓದಿ ಅಂತ ಹೇಳಿದರು. ಓದಿ ನನ್ನೊಂದಿಗೆ ಆ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಒಳ್ಳೆದಿತ್ತು, ಹೀಗೀಗಿತ್ತು ಅಂತ ಹೇಳಿ ಆ ಪುಸ್ತಕದ ಬಗ್ಗೆ ನನ್ನೊಂದಿಗೆ ಮಾತಾಡ್ತಾರೆ. ನನಗೆ ಪ್ರೋತ್ಸಾಹ ಮಾಡ್ತಾರೆ ಓದುವುದಕ್ಕೆ, ಬರೆಯುವುದಕ್ಕೆ. ನನಗೆ ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ, ಎಂತ ಮಾಡಿದರೂ ಇಲ್ಲ ಮಾಡಬೇಡ ಅಂತ ಹೇಳೋದಿಲ್ಲ. ನಾನು ಕೆಲವು ಕಾರ್ಯಕ್ರಮಗಳಿಗೆ ಹೋದಾಗ ಬರುವಾಗ ಸಂಜೆ ಕತ್ಲೆ ಎಲ್ಲ ಆಗ್ತದೆ. ಆ ಟೈಮಲ್ಲಿ, ಆ ಸಮಯದಲ್ಲಿ ನನ್ನ ಮಗನನ್ನು ಕೂಡ ಅವರೇ, ಬಹುಶಃ ನನ್ನ ಮಗ ನನ್ನೊಂದಿಗೆ ಬೆಳೆದದಕ್ಕಿಂತ ಜಾಸ್ತಿ ಅವನ ಅಜ್ಜಿಯೊಂದಿಗೆ ಬೆಳೆದದ್ದೇ ಹೆಚ್ಚು. ಅವನಿಗೆ ನನಗಿಂತ ಅಜ್ಜಿಯ ಬಹಳ ಪ್ರೀತಿ. ಹಾಗಾಗಿ ಮಗನ ಒಂದು ಇದನ್ನು ಕೂಡ ಅವರೇ ಬಾಲ್ಯದಿಂದಲೂ ಅವರೇ ನೋಡಿದ್ದು. ಇವತ್ತಿನವರೆಗೂ ಕೂಡ ಅವನ ಒಂದು ಎಲ್ಲ ಬೆಳವಣಿಗೆಯನ್ನು, ಅವನ ಒಂದು ಎಲ್ಲ ಊಟ ತಿಂಡಿ ಎಲ್ಲವನ್ನು ಅವರೇ ನೋಡ್ತಾ ಬಂದಿದ್ದು. ಇದನ್ನು ನನಗೆ ಅತ್ತೆ ಕೊಡಲಿಲ್ಲ, ಮಗನನ್ನು ನೋಡುವ ಕೆಲಸವೂ ನನಗೆ ಇರಲಿಲ್ಲ. ಹಾಗಾಗಿ ಇನ್ನೊಂದು ಅಂತ ಹೇಳಿದರೆ, ಅವರ ಇಬ್ಬರು ಹೆಣ್ಣು ಮಕ್ಕಳನ್ನು ಹೇಗೆ ಪ್ರೀತಿಯಿಂದ ನೋಡಿದ್ದಾರೆ ಅಷ್ಟೇ ಪ್ರೀತಿಯಿಂದ ನನ್ನನ್ನು, ಬಹುಶಃ ಅದಕ್ಕಿಂತ ಒಂದು ಕೈ ಹೆಚ್ಚಿನ ಪ್ರೀತಿಯನ್ನು ನನ್ನ ಮೇಲೆ ಅವರು ಇಟ್ಟಿದ್ದಾರೆ ಅನ್ನೋ ಅಷ್ಟು ಪ್ರೀತಿಯಿಂದ ನನಗೆ ಮತ್ತು ಅವರ ಹೆಣ್ಣು ಮಕ್ಕಳಿಗೆ ಯಾವ ಭೇದವನ್ನು ಎಣಿಸದೆ ನೋಡಿಕೊಂಡಿದ್ದಾರೆ. ನೀವು ಹೇಳಿದಾಗೆ ಬಹುಶಃ ಅವರೇ ನಿಜವಾದ ನನ್ನ ಶಕ್ತಿ, ಅವರೇ ನಿಜವಾದ ಸಾಧಕಿ ಅಂತ ಹೇಳ್ಬೋದು. ಈ ಸಾಧನೆ ಮಾಡುವವರಿಗೆ ಅಂದರೆ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದರೆ, ಮುಂಚೆ ಇರುವಾಗ ಅಂದರೆ ನೀವು B.Ed ಆಗಿರ್ಬೋದು, M.Com ಅಲ್ಲಿರುವಾಗ ಕನ್ನಡ ಸಾಹಿತ್ಯಕ್ಕೆ ತುಂಬಾ ಒಲವಿತ್ತು, ಮೊಬೈಲ್ ಎಲ್ಲ ಇರಲಿಲ್ಲ. ಹೌದು. ಆಗ ನಿಂತು ನೋಡಿದಾಗ ಮತ್ತು ಈಗಿನ ಕಾಲದ ಪರಿಸ್ಥಿತಿ ನೋಡಿದಾಗ ಎಷ್ಟು ವ್ಯತ್ಯಾಸಗಳಿವೆ ಸಾಹಿತ್ಯದಲ್ಲಿ? ಇದು ತುಂಬ ಒಳ್ಳೆ ಪ್ರಶ್ನೆ. ಆಗ ನಿಂತು ನೋಡಿದಾಗ ಈಗಕ್ಕೆ ಬಹಳಷ್ಟು ಅಂತರ ಇದೆ. ಆಗ ನಮ್ಮ ಕೈಯಲ್ಲಿ ನಮ್ಮನ್ನು ಸೆಳೆಯಲಿಕ್ಕೆ ಯಾವುದೇ ಮಾಧ್ಯಮ ಇರಲಿಲ್ಲ, ಮೊಬೈಲ್ ಅಂತಹ ಯಾವುದೇ ಮಾಧ್ಯಮ ಇರಲಿಲ್ಲ. ನಾವು ಏನೇ ವಿಷಯವನ್ನು ಸಂಗ್ರಹಿಸಬೇಕಿದ್ರೂ ಪುಸ್ತಕವನ್ನೇ ಆಧರಿಸಬೇಕಿತ್ತು, ಪುಸ್ತಕವನ್ನೇ ಓದಬೇಕಿತ್ತು. ನಮ್ಮ ಹೆಚ್ಚಿನ ಸಮಯವನ್ನು ನಾವು ಪುಸ್ತಕಗಳ ಜೊತೆಗೆ ಒಡನಾಡ್ತಾ ಇದ್ವಿ. ಆದರೆ ಈಗ ಹಾಗಲ್ಲ. ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ನಮ್ಮನ್ನು ಪ್ರತಿ ಕ್ಷಣವೂ ಕೂಡ ಮೊಬೈಲ್ ಕರಿತಾ ಇರ್ತದೆ. ನಾವು ಒಂದು ಪುಸ್ತಕವನ್ನು ಹಿಡಿದು ಕೂತ್ಕೊಂಡ್ರೆ, ಅಂದರೆ ಒಂದು ಕ್ಷಣ ನಾವು ಆ ಪುಸ್ತಕವನ್ನು ಹಿಡ್ಕೊಂಡು ಕೂತ್ರೆ ಮೊಬೈಲಲ್ಲಿ ಒಂದು ಸಂದೇಶ ಬಂದು ನಮ್ಮ ಚಿತ್ತವನ್ನು ಅತ್ತ ಎಳಿತದೆ, ಮೊಬೈಲ್ ಸೆಳೀತದೆ. ಬಹುಶಃ ಒಂದು ಜೋಕ್ಸ್ ಬಂದಿತ್ತು, ಒಲೆಯ ಮೇಲಿಟ್ಟ ಹಾಲು ಮತ್ತು ಕೈಯಲ್ಲಿರುವ ಮೊಬೈಲ್ ಎರಡೂ ಒಂದೇ, ಗಳಿಗೆ ನೋಡಬೇಕಾಗ್ತದೆ ಅಂತ ಹೇಳಿ ಒಂದು ಜೋಕ್ಸ್ ಬಂದಿತ್ತು. ಅದು ಸತ್ಯ ಕೂಡ. ನಮ್ಮ ಬಹು ಸಮಯವನ್ನು, ದಿನದ ನಮ್ಮ ಹೆಚ್ಚಿನ ಸಮಯವನ್ನು ಮೊಬೈಲ್ ಸೆಳೀತದೆ. ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮನ್ನು ಅದು ಸೆಳೀತಾ ಇರ್ತದೆ. ಅದನ್ನು ಮೀರಿ ಹೊರಗೆ ಬಂದು ನಿಂತು ನಾವು ಓದುವುದು ಬಹಳ ಕಷ್ಟ. ನೀವು ಕೇಳ್ಬೋದು, ಮೊಬೈಲ್ ಫೇಸ್ಬುಕ್ಗಳಿಂದ, ಈ ವಾಟ್ಸಪ್ಗಳಿಂದ ಸಾಧ್ಯ ಇಲ್ವಾ ನಿಮ್ಮ ಸಾಹಿತ್ಯ ಓದಲಿಕ್ಕೆ? ಸಾಧ್ಯ ಇದೆ, ಆದರೆ ಅದರಲ್ಲಿ ಬರುವಂತಹ ಸಾಹಿತ್ಯಗಳು ಆ ಮಟ್ಟಿಗಿನ ಶಕ್ತಿಯನ್ನು ಹೊಂದಿರುವುದಿಲ್ಲ. ಈಗ ನಾವು ಯಾಕೆ ಒಬ್ಬ ಸಾಹಿತ್ಯವನ್ನು ಓದಬೇಕಂತ ಹೇಳಿದರೆ, ಮೊದಲನೆಯದಾಗಿ ಭಾಷಾ ಸೌಂದರ್ಯವನ್ನು ತಿಳಿಯಲಿಕ್ಕೆ, ಅದರಲ್ಲಿ ಬಳಸುವಂತಹ ಅಲಂಕಾರಗಳಿರ್ಬೋದು, ಭಾಷಾ ಸೌಂದರ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಿದ್ರೆ ನಾವು ಪುಸ್ತಕಗಳನ್ನು ಓದಲೇಬೇಕು. ಇನ್ನೊಂದು ಅಂತ ಹೇಳಿದರೆ, ನಮಗೆ ಎಲ್ಲಿ ವ್ಯಾಕರಣ ಚಿಹ್ನೆಗಳನ್ನು ಬಳಸಬೇಕನ್ನುವಂಥ ಸ್ಪಷ್ಟ ಅರಿವು ಇರಬೇಕು. ಒಬ್ಬ ಬರಹಗಾರನಿಗೆ ಸ್ಪಷ್ಟವಾದ ಅರಿವು ವ್ಯಾಕರಣ ಚಿಹ್ನೆಗಳ ಬಗ್ಗೆ ಇರಬೇಕು. ಎಲ್ಲಿ ನಾವು ಪೂರ್ಣ ವಿರಾಮ, ಅಲ್ಪ ವಿರಾಮ, ಇನ್ವರ್ಟೆಡ್ ಕಾಮ ಇವುಗಳನ್ನೆಲ್ಲ ಬಳಸಬೇಕು. ಇದು ನಮಗೆ ಸ್ಪಷ್ಟವಾಗಿ ಅರಿವಿಲ್ಲದೆ ಹೋದರೆ ನಾವು ಬರೆದಂತಹದ್ದು ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದರ ಅರಿವಾಗಬೇಕಾದ್ರೆ ನಾವು ಒಂದಷ್ಟು ಉತ್ತಮ ಪುಸ್ತಕಗಳನ್ನು, ಬರಹಗಳನ್ನು ಓದಬೇಕಾಗ್ತದೆ. ಹೀಗಾಗಿ ನಾವು ಒಂದು ಒಳ್ಳೆಯ ಪುಸ್ತಕವನ್ನು ಓದದೆ ನಮಗೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಫೇಸ್ಬುಕ್, ವಾಟ್ಸಪ್ಗಳಲ್ಲೆಲ್ಲ ನಮ್ಮಾಗಿದ್ದವರೇ, ಅಂದರೆ ಇನ್ನು ಕಲಿತಾ ಇರುವವರು, ಕಲೀಲಿಕ್ಕಿರುವವರೇ ಬರಿತಾ ಬರುವುದು. ಹಾಗಾಗಿ ಅವುಗಳಲ್ಲಿ ಸಾವಿರ ಅಕ್ಷರ ದೋಷಗಳಿರ್ಬೋದು, ಪದಗಳ ರಚನೆಯಲ್ಲಿ ದೋಷ ಇರ್ಬೋದು, ಈ ರೀತಿಯ ದೋಷಗಳೆಲ್ಲವೂ ಇರ್ತದೆ ಅವುಗಳಲ್ಲಿ. ಅವುಗಳನ್ನು ಓದಿ ನಮ್ಮ ಬೆಳವಣಿಗೆ ಸಾಧ್ಯ ಇಲ್ಲ. ಅವುಗಳನ್ನು ಗುರುತಿಸಬಹುದೇ ಹೊರತಾಗಿ ಅದನ್ನು ಓದಿ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬದಲಾಗಿ ನಾವು ಇಂತಹ ಹಿರಿಯ ಸಾಹಿತಿಗಳು, ಭೈರಪ್ಪ, ತರಾಸು, ಆನಕ್ರ, ಶಿವರಾಮ್ ಕಾರಂತರು, ಇಂತಹ ಹಿರಿಯ ಸಾಹಿತಿಗಳ ಒಂದಷ್ಟು ಪುಸ್ತಕಗಳನ್ನು ಓದಿದಾಗ ನಮಗೆ ಆ ಒಂದು ಪದಗಳ ಬಳಕೆಯನ್ನು ನಾವು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಒಂದು ಕಥೆಯನ್ನು, ಕಾದಂಬರಿಯನ್ನು ಬೆಳೆಸಿಕೊಂಡು ಹೋಗಬೇಕು, ಅದೆಲ್ಲವೂ ನಮಗೆ ಅರ್ಥ ಆಗುವಂಥದ್ದು ಅವರ ಪುಸ್ತಕಗಳಿಂದಲೇ. ಈಗ ನಾವೇನು ಮಾಡ್ತೇವೆ, ಬರೀ ಫೇಸ್ಬುಕ್ಗಳಲ್ಲಿ ಓದುವ 4 ಸಣ್ಣ ಕಥೆಯನ್ನು ಅಲ್ಲಿಗೆ ನಮ್ಮದು ಓದು ಮುಗೀತು ಅಂತ ತಿಳ್ಕೊಳ್ತೇವೆ. ಅದು ನಿಜವಾದ ಓದಲ್ಲ. ನಾವು ನಿಜವಾಗಿ ಓದಬೇಕಂದ್ರೆ ನಮ್ಮ ಕೈಯಲ್ಲಿ ಒಂದು ಪುಸ್ತಕ ಹಿಡಿದು ಅದರ ಒಳಗೆ ನಾವು ಇಳಿದು ಓದಬೇಕು. ಅಂತ ಹೇಳಿದರೆ ನಮ್ಮ ಸುತ್ತಲೂ ಆ ಘಟನೆಗಳು ನಡೀತಾ ಇದೆಯೇನೋ, ನನಗೆ ಆ ಫೀಲ್ ಬಂದದ್ದು, ಅಂದರೆ ಆ ಒಂದು ಅನುಭವ ಬಂದದ್ದು ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿ ಓದುವಾಗ. ಬಹುಶಃ ಅದು ರಿಲೇಟ್ ಆಗೋದು ನನ್ನ ಊರಿನ ವಿಷಯಕ್ಕಲ್ವ ಅಂತ ಹೇಳಿದರೆ, ನನ್ನ
ಕುಂದಾಪುರ ಭಾಗದ ವಿಷಯ ಅದು. ಇಲ್ಲಿನ ಉಡುಪಿಯ ಈ ಕಡೆಯ ಚಿತ್ರಣವೇ ಆ ಒಂದು ಪುಸ್ತಕದಲ್ಲಿರುವಂಥದ್ದು. ನಾನು ಎಷ್ಟರ ಮಟ್ಟಿಗೆ ಅಂದರೆ ಅದು ಓದುವ 15 ದಿನ ಆ ಒಂದು ಪುಸ್ತಕದ ಒಂದು ಪಾತ್ರವಾಗಿ ನಾನು ಕೂಡ ಇದ್ದೆ. ಅದು ಓದಿ ಎಷ್ಟು 1.5 ತಿಂಗಳ ಕಾಲ ಆ ಎಲ್ಲ ಪಾತ್ರಗಳು ನನ್ನ ಜೊತೆಗೆ ಬದುಕುತ್ತಾ ಇದ್ವೇನೋ, ನಾನು ಅದರ ಜೊತೆಗೆ ಬದುಕುತ್ತಾ ಇದ್ದೇನೇನೋ ಅನ್ನೋ ಒಂದು ಅನುಭವ ಕೊಟ್ಟಿದೆ ಆ ಕಾದಂಬರಿ. ಬಹುಶಃ ಅಂಥ ಒಂದು ಅನುಭವವನ್ನು ಕಾದಂಬರಿ ಕೊಟ್ಟಾಗ ಮಾತ್ರ ನಮಗೇನಾಗ್ತದೆ, ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಅನುಭವ ನಮ್ಮೊಳಗೆ ಗಟ್ಟಿಯಾಗ್ತಾ ಹೋದಾಗೆ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಓದುವ ಫೇಸ್ಬುಕ್ ಓದುಗಳಿರ್ಬೋದು, ವಾಟ್ಸಪ್ ಓದುಗಳಿರ್ಬೋದು, ಅಥವಾ ಯಾವುದೇ ಬ್ಲಾಗಿನ ಓದುಗಳಿರ್ಬೋದು ನಮ್ಮನ್ನು ಬೆಳೆಸುವುದಿಲ್ಲ ಅಷ್ಟರ ಮಟ್ಟಿಗೆ. ಕಲಿಬಹುದು ಸ್ವಲ್ಪ ಮಟ್ಟಿಗೆ, ಆದರೆ ಆ ಮಟ್ಟಿಗೆ ಕಲಿಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು ಮೇಡಮ್. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಸಶಕ್ತವಾಗಿ ಬೆಳೆದು ಬಂದಂಥದ್ದು. 2,500 ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯಕ್ಕಿದೆ. 7 ಜ್ಞಾನಪೀಠ ಪ್ರಶಸ್ತಿಯನ್ನು ನಾವು ಪಡೆದಿದ್ದೇವೆ. 3 ರಾಷ್ಟ್ರ ಕವಿಗಳನ್ನು ಕಂಡಿದ್ದೇವೆ. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಬರೀ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ಕೇವಲ ಒಂದು ವಿಷಯವಾಗಿ ಕಲೀಲಿಕ್ಕೆ ಸಿಗ್ತಾ ಇದೆ. ಹಾಗಾದಾಗ ಬಹುಶಃ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ ಬಳಲುವಂತಹ ಪರಿಸ್ಥಿತಿ ಬರಲೂಬಹುದು. ಯಾಕಂದರೆ ಮಕ್ಕಳಿಗೆ ಬರೀಲಿಕ್ಕೇ ಬರದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಇದಕ್ಕೆ ಹೊರತಾಗಿ ಮಕ್ಕಳಲ್ಲಿ ಕನ್ನಡದ ಮೇಲೆ ಅಭಿಮಾನವನ್ನು ಬೆಳೆಸಿ ನಮ್ಮ ಒಂದು ಕನ್ನಡ ಉಳಿಲಿ ಬೆಳಿಲಿ ಅನ್ನೋದು ನನ್ನ ಆಸೆ. ನಿಮ್ಮ ಭಾಷಾಭಿಮಾನಕ್ಕೆ ನಮಗೆ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಕನ್ನಡದ ಭಾಷಾಭಿಮಾನ ಮತ್ತು ಸಾಹಿತ್ಯದ ಬಗ್ಗೆ ಒಂದಿಷ್ಟು ಪರಿಚಯವನ್ನು ನಮಗೆ ಮಾಡಿಕೊಟ್ರು. ಇಂತಹ ಸಾಧಕಿಯರನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.